ಕರೋನಾ 2 ಅಲೆಗಳನ್ನು ಭಾಳಷ್ಟು ಭೀಕರ ರೀತಿಯಲ್ಲಿ ನೋಡಿ ಅನುಭವಿಸಿ ಅದರಿಂದ ನಾವೀಗ ಹೊರಗಡೆ ಬರ್ತಾ ಇದ್ದೀವಿ. 3ನೇ ಅಲೆ ಕೂಡ ಬರ್ತದೆ ಅಂತಕ್ಕಂಥ ಒಂದು ತಜ್ಞರ ಅಭಿಪ್ರಾಯ ಇತ್ತು. ಬಟ್ ಅದು ತಡವಾಗಿ ಇವತ್ತು ನಾವು ಒಮಿಕ್ರಾನ್ ಅಂತಕ್ಕಂಥ ಒಂದು ವೈರಸ್ ಮೂಲಕ ಇವತ್ತು ನಾವು ಅದನ್ನು ನೋಡ್ತಾ ಇದ್ದೀವಿ. ಇದು ಕೂಡ ನಾನು ನನ್ನ ರಾಜ್ಯದ ಜನರಿಗೆ ಹೇಳ್ಕೊಳ್ಳೋದೇನು ಅಂತಂದರೆ, ತಾವುಗಳು ಕೂಡ ಸರ್ಕಾರದ ಜೊತೆಗೆ ಕೈ ಜೋಡಿಸ್ಬೇಕು. ಮಾಸ್ಕನ್ನು ಯೂಸ್ ಮಾಡುವಂಥದ್ದು, ಅಂತರವನ್ನು ಕಾಪಾಡುವಂಥದ್ದು, ಸ್ವಚ್ಛತೆಯನ್ನು ಕಾಪಾಡುವಂಥದ್ದು, ಅದನ್ನು ತಾವುಗಳು ಕೂಡ ನೋಡಬೇಕಾದಂಥದ್ದು. ಅದರ ಜೊತೆಗೆ ಸನ್ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಭಾಳಷ್ಟು ಸೀರಿಯಸ್ ಆಗಿ ಅದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಮತ್ತು 3ನೇ ಅಲೆ ಮಕ್ಕಳಿಗೆ, ಯಾಕಂದರೆ ನಮ್ಮ ದೊಡ್ಡವ್ರಿಗೆಲ್ಲರಿಗೂ ಕೂಡ ವ್ಯಾಕ್ಸಿನೇಷನ್ ಆಗಿರೋದ್ರಿಂದ ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋದು ಬಹಳ ಇಂಪಾರ್ಟೆಂಟು. ಮತ್ತು ಆ ರೀತಿಯಾಗಿ ನಮ್ಮ ಆರೋಗ್ಯ ಸಚಿವರು, ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಕ್ಕಳ ಒಂದು ವಿಶಿಷ್ಟವಾದಂಥ ಕೋವಿಡ್ ಕೇರ್ ಸೆಂಟರ್ಗಳನ್ನು ಮತ್ತು ಕೋವಿಡ್ ಬೆಡ್ಗಳನ್ನು, ಅವರಿಗೆ ಬೇಕಾಗಿರುವಂಥ ICU, NICU ಎಲ್ಲ ಔಷಧಿಗಳನ್ನು ಎಲ್ಲನೂ ಕೂಡ ತಯಾರಿ ನಡೆಸ್ತಾ ಇದೆ. ಆ ರೀತಿಯಾಗಿ ನಮ್ಮ ಸರ್ಕಾರದಿಂದ ಎಲ್ಲ ಕ್ರಮಗಳನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು, ಆರೋಗ್ಯ ಸಚಿವರು ತಗೊಳ್ತಾ ಇದ್ದಾರೆ. ಅದರ ಜೊತೆಗೆ ನಾವೆಲ್ಲ ಸಚಿವರು ಕೂಡ ಅದರ ಬಗ್ಗೆ ಚಿಂತನೆಯನ್ನು ಮಾಡ್ತೀವಿ. ಎಲ್ಲ ಕಡೆಗಳಲ್ಲೂ ಕೂಡ ರಾಜ್ಯದಲ್ಲಿ ಇದರಿಂದ ಯಾವ ರೀತಿ ಮುನ್ನೆಚ್ಚರಿಕೆ ತಗೋಬೇಕು ಅನ್ನೋದು ಕೂಡ ಈಗಾಗಲೇ ಎಲ್ಲರೂ ಚರ್ಚೆ ಮಾಡಿದ್ದಾರೆ. ಹಾಗಾಗಿ ಬರ್ತಕ್ಕಂಥ ದಿನಮಾನಗಳಲ್ಲಿ ಇದ್ರ ಬಗ್ಗೆ ಎಚ್ಚರಿಕೆಯ ಜೊತೆಗೆ ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತಕ್ಕಂಥ ಪ್ರಾರ್ಥನೆಯನ್ನು ಕೂಡ ನಾವು ದೇವರಲ್ಲಿ ಮಾಡ್ತೇವೆ.